ಶೈಕ್ಷಣಿಕ ವರ್ಷದ ಮೊದಲ ಸಭೆ ಇಂದು ನಡೆಯುತ್ತಿದ್ದು, ಈ ಕಾರ್ಯಕ್ರಮದಲ್ಲಿ ಇಂದು ನಮ್ಮ ಶಾಲೆಯ ಅರ್ಹ ಪ್ರತಿಭಾನ್ವಿತ 25 ವಿದ್ಯಾರ್ಥಿಗಳಿಗೆ ಸೈಕಲ್ ವಿತರಣೆ ಹಾಗೆ ಶಾಲಾ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ ಪುಸ್ತಕ ವಿತರಣಾ ಕಾರ್ಯಕ್ರಮ ನಡೆಯಲಿದೆ. ಅಲ್ಲದೆ ಮುಖ್ಯವಾಗಿ 2022ರ SLC ಪರೀಕ್ಷೆಯಲ್ಲಿ ನಮ್ಮ ಶಾಲೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿನಿ ಕುಮಾರ ಚೈತ್ರ ಇವಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಲಿದೆ. ಇಂದು ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ ಕೆನರಾ ರೊಬೆಕೋ MG ರೋಡ್ ಬೆಂಗಳೂರು ಇಲ್ಲಿನ ಸೇಲ್ಸ್ ಝೋನಲ್ ಹೆಡ್ ಆಗಿರುವ ಶ್ರೀ ಮುರಳೀಧರ್ ಜಿ ಶೆಣೈ ಹಾಗೆ ಸಾರಸ್ವತ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಯಾಗಿರುವ ಶ್ರೀ ಮಹೇಶ್ ಗೊಂಡಲ್ ಸರ್, ಶಾಲಾ ಹಳೆಯ ವಿದ್ಯಾರ್ಥಿ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಸತೀಶ್ ಕುಂಪಲ, ಇಂದು ಪ್ರತಿಭಾ ಪುರಸ್ಕಾರ ಪಡೆಯಲಿರುವ ನಮ್ಮ ಶಾಲೆಯ ಹೆಮ್ಮೆಯ ವಿದ್ಯಾರ್ಥಿನಿಯಾಗಿರುವ ಕುಮಾರಿ ಚೈತ್ರ ಇವರೆಲ್ಲರನ್ನು ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀ ಗುರುಮೂರ್ತಿ ಇವರು ವೇದಿಕೆಗೆ ಆಹ್ವಾನಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಈಗ ನಮ್ಮ ಶಾಲಾ ಸಂಪ್ರದಾಯದಂತೆ ಮೊದಲಿಗೆ ಪ್ರಾರ್ಥನೆ. ನಮೋ ಶಾರದಾ ನಮೋ ಶಾರದಾ ನಮೋ ಶಾರದಾ ಮಾತಾ, ನಮೋ ಶಾರದಾ ನಮೋ ಶಾರದಾ ನಮೋ ಶಾರದಾ ಮಾತಾ, ನಮೋ ಶಾರದಾ ಮಾತಾ, ನಮೋ ಶಾರದಾ ಮಾತಾ. ಹೇ ವಿದ್ಯಾ ಬುದ್ಧಿ ಪ್ರದಾಯಿನಿ, ಹೇ ವಿದ್ಯಾ ಬುದ್ಧಿ ಪ್ರದಾಯಿನಿ, ಮಾ ವೀಣಾ ಪುಸ್ತಕಧಾರಿಣಿ, ಮಾ ವೀಣಾ ಪುಸ್ತಕಧಾರಿಣಿ, ಭವಪಂಚನಿ ಮನೋರಂಜನಿ ಶಾರದಾ ಮಾತಾ, ಭವಪಂಚನಿ ಮನೋರಂಜನಿ ಶಾರದಾ ಮಾತಾ. ನಮೋ ಶಾರದಾ ನಮೋ ಶಾರದಾ ನಮೋ ಶಾರದಾ ಮಾತಾ, ನಮೋ ಶಾರದಾ ನಮೋ ಶಾರದಾ ನಮೋ ಶಾರದಾ ಮಾತಾ, ನಮೋ ಶಾರದಾ ಮಾತಾ, ನಮೋ ಶಾರದಾ ಮಾತಾ. ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸುತ್ತಿದ್ದಾರೆ ಶಿಕ್ಷಕರಾದ ಶ್ರೀ ಗಣೇಶ್ ಇವರು. ಆತ್ಮೀಯರೇ, ಇಂದು ನಾವೆಲ್ಲ ಬಹಳ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ. ಅಂತೆಯೇ ಆನಂದಾಶ್ರಮ ಪ್ರೌಢಶಾಲೆಯ ಎಲ್ಲ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕ ನೀಡುವುದು ಮತ್ತು ಆಯ್ದ ವಿದ್ಯಾರ್ಥಿಗಳಿಗೆ ಉಚಿತ ಸೈಕಲ್ ವಿತರಣೆ ಈ ವೇದಿಕೆ ಮೂಲಕ ನೆರವೇರಲಿದೆ. ಈ ಎಲ್ಲ ಒಂದು ವ್ಯವಸ್ಥೆಗೆ ಕಾರಣಕರ್ತರಾದ ಸಹೃದಯಿ ದಾನಿಗಳು ಹಾಗೂ ಕಾರಣಕರ್ತರನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸತಕ್ಕಂಥ ಒಂದು ಕಾರ್ಯಕ್ರಮ. ನಮ್ಮೆಲ್ಲರ ನೆಚ್ಚಿನ ಕೆನರಾ ಬ್ಯಾಂಕ್ ಮಂಗಳೂರು ಇದರ ಪ್ರಾಯೋಜಕತ್ವದಲ್ಲಿ ಆಯ್ದ 25 ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಬೈಸಿಕಲ್ ನೀಡಿದ್ದು, ಈ ಒಂದು ಮಹತ್ ಕಾರ್ಯಕ್ಕೆ ನೆರವಾದವರು ಶ್ರೀ ಮುರಳೀಧರ್ ಶೆಣೈ ಸರ್ ಇವರು, ಝೋನಲ್ ಹೆಡ್ ಕಾರ್ಪೊರೇಷನ್ ಬ್ಯಾಂಕ್ ಬೆಂಗಳೂರು. ಇವರಿಗೆ ಶಾಲೆಯ ಪರವಾಗಿ ಕೆನರಾ ರೊಬೆಕೋ ಮ್ಯೂಚುವಲ್ ಫಂಡ್ ಇದರ ಒಂದು ಝೋನಲ್ ಹೆಡ್ ಆಗಿದ್ದಾರೆ ಪ್ರಾದೇಶಿಕ ಮುಖ್ಯಸ್ಥರು. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು
ಪ್ರದೀಪ್ ಸರ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕೆಂದು ಕೇಳ್ಕೊಳ್ತೀನಿ. ವೈದ್ಯ ನಾರಾಯಣ ಹರಿ ಎನ್ನುವಂತೆ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೂ ಉಚಿತ ನೋಟ್ ಪುಸ್ತಕ ನೀಡಿ ಹರಸಿದ ಕೊಡುಗೈದಾನಿ ವೈದ್ಯರಿಗೆ ನಮ್ಮೆಲ್ಲರ ಪರವಾಗಿ ಅವರ ಅನುಪಸ್ಥಿತಿಯಲ್ಲಿ ಕೃತಜ್ಞತೆ ಹಾಗೂ ಸ್ವಾಗತವನ್ನು ಕೋರ್ತೇವೆ. ಸಾರಸ್ವತ ವಿದ್ಯಾಸಂಸ್ಥೆ ರಿಜಿಸ್ಟರ್ಡ್ ಮಂಗಳೂರು ಇದರ ಕಾರ್ಯದರ್ಶಿಗಳು, ಹಿರಿಯ ಮುತ್ಸದ್ದಿ ಹಾಗೂ ನಮಗೆಲ್ಲ ಸದಾ ಸಲಹೆ ಸೂಚನೆ ಸಹಕಾರ ನೀಡುವ ನಮ್ಮ ಕಾರ್ಯದರ್ಶಿಗಳಾದ ಶ್ರೀ ಮಹೇಶ್ ಎಲ್ ಮಂಡಲ್ ಸರ್ ನಮ್ಮೊಂದಿಗಿದ್ದಾರೆ. ಇವರಿಗೂ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸ್ತೀನಿ. ಇವರಿಗೆ ವಿಜ್ಞಾನ ಶಿಕ್ಷಕರಾದ ಶ್ರೀನಿವಾಸ್ ಶೆಣೆಯವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕೆಂತ ಕೋರ್ತೇನೆ. ಶ್ರೀಮತಿ ರಂಜಿತಾ ಜೋಶಿ, ಮುಖ್ಯೋಪಾಧ್ಯಾಯಿನಿ, ಪರಿಜ್ಞಾನ ವಿದ್ಯಾಲಯ. ಇವರು ಮಕ್ಕಳಿಗೆ ಸೈಕಲ್ ಸಿಗುವಲ್ಲಿ ಕಾರಣಕರ್ತರು ಕೂಡ. ಇವರಿಗೆ ಅವರ ಅನುಪಸ್ಥಿತಿಯಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇವೆ. ಇನ್ನು ಶ್ರೀ ಸತೀಶ್ ಕುಂಪಲ, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಮಂಗಳೂರು ಹಾಗೂ ನಮ್ಮ ಶಾಲೆಯ ಹೆಮ್ಮೆಯ ಹಳೆಯ ವಿದ್ಯಾರ್ಥಿ. ಇವರಿಗೆ ಶಾಲೆಯ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ ಬಯಸ್ತೇನೆ. ಪ್ರದೀಪ್ ಸರ್ ಹೂಗುಚ್ಛ ನೀಡಿ ಸ್ವಾಗತಿಸಬೇಕು ಅಂತ ಹೇಳಿ ಕೇಳಿಕೊಳ್ಳಿ. ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಗುರುಮೂರ್ತಿ ಪಿ, ಇವರಿಗೂ ಕೂಡ ಎಲ್ಲರ ಪರವಾಗಿ ಆತ್ಮೀಯ ಸ್ವಾಗತ ಬಯಸ್ತೇನೆ. ಇವರಿಗೆ ಶ್ರೀ ಗೋಪಾಲಕೃಷ್ಣ ಸರ್ ಹೂವನ್ನು ನೀಡಿ ಗೌರವಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಇನ್ನು ಪ್ರಸಕ್ತ ಸಾಲಿನಲ್ಲಿ 625ರಲ್ಲಿ 612 ಅಂಕ ಪಡೆದು ಶಾಲೆಗೆ ಕೀರ್ತಿ ತಂದಿರುವ ನಮ್ಮ ಹೆಮ್ಮೆಯ ವಿದ್ಯಾರ್ಥಿನಿ ಕುಮಾರಿ ಚೈತ್ರ, ಇವರಿಗೆ ಉಜ್ವಲ ಭವಿಷ್ಯವನ್ನು ನಾವೆಲ್ಲ ಕೋರ್ತಾ ಇದ್ದೇವೆ. ಇವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಹಿರಿಯ ಅಧ್ಯಾಪಕಿ ಶ್ರೀಮತಿ ಗಾಯತ್ರಿ ಅಧ್ಯಾಪಕಿ ಇವರು ಹೂಗುಚ್ಛ ನೀಡಿ ನಮ್ಮೊಂದಿಗೆ ನಮ್ಮ ಬ್ಯಾಂಕ್ನ ಸಿಬ್ಬಂದಿ ಮೇಡಮ್ ಕೂಡ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಆಗಮಿಸಿರುವ ಮಾಧ್ಯಮ ಮಿತ್ರರಿಗೂ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಹೆತ್ತವರು, ಶಿಕ್ಷಕ ಶಿಕ್ಷಕೇತರ ಮಿತ್ರರಿಗೂ, ಶಾಲೆಯ ಎಲ್ಲ ಮಕ್ಕಳಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ನನ್ನ ಸ್ವಾಗತ ಭಾಷಣ ಮುಗಿಸ್ತೇನೆ. ಜೈ ಜೈ ಕರ್ನಾಟಕ. ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀ ಗುರುಮೂರ್ತಿ ಪಿ ಅವರಿಂದ ಪ್ರಾಸ್ತಾವಿಕ ಮಾತುಗಳು. ಪ್ರಥಮವಾಗಿ ಆ ಸೈಕಲ್ ವಿತರಣೆಗೆ ಸಂಬಂಧಪಟ್ಟಂತೆ ಪ್ರತಿ ವರ್ಷ ಸರ್ಕಾರದಿಂದ 8ನೇ ತರಗತಿ ಎಲ್ಲ ಮಕ್ಕಳಿಗೆ ಸೈಕಲ್ ವಿತರಣೆ ಆಗ್ತಾ ಇತ್ತು. ಈ ವರ್ಷ ಕೊರೋನಾದಿಂದಾಗ ನಿಂತೋಯ್ತು, ಬರಲಿಲ್ಲ ನಮ್ಮ ಸೈಕಲ್ಗಳು. ಮಕ್ಕಳಿಗೆ ಒಂದು ಆಸೆ ಇತ್ತು, 8ನೇ ತರಗತಿ ಹೈಸ್ಕೂಲ್ ನಮಗೆ 8ನೇಗೆ ಸೈಕಲ್ ಸಿಗ್ತದೆ ಅಂತಕ್ಕಂಥದ್ದು. ಆದರೆ ಮಕ್ಕಳ ಆಸೆ ನಿರಾಸೆ ಇತ್ತು. ಆದರೂ ಸಹ ಅಗತ್ಯ ಇರುವವರಿಗೆ ಮತ್ತು ಪ್ರತಿಭಾವಂತರಿಗೆ ಸೈಕಲ್ ಸಿಗ್ತಕ್ಕಂಥ ಅತ್ಯುತ್ತಮವಾದಂಥ ಕ್ವಾಲಿಟಿ ಸೈಕಲ್ ಸಿಗುವಂಥ ಒಂದು ಸುಸಂದರ್ಭ ನಮಗೆ ಒದಗಿ ಬಂದಿದೆ. ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವ್ರು ಪ್ರಥಮವಾಗಿ ಸರ್ ಅವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರು ಈಗಷ್ಟೇ ಹೇಳಿದ್ರು, ಕಳೆದ ಸಾಲಿನಲ್ಲಿ 50 ಸೈಕಲನ್ನು ಕೊಟ್ಟಿದ್ವಿ. ಈ ವರ್ಷ 100 ಸೈಕಲ್ಗಳನ್ನು ಪ್ರತಿ 4 ಶಾಲೆಗಳಿಗೆ 25 ಸೈಕಲ್ಗಳನ್ನು ಹಂಚಿಕೆ ಮಾಡಿಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಬಹಳ ಸಂತೋಷ ಆಯಿತು. ಈ ಪ್ರಸ್ತಾವನೆಯನ್ನು ನಮ್ಮ ಪರಿಜ್ಞಾನ ವಿದ್ಯಾಲಯದ ಮುಖ್ಯ ಶಿಕ್ಷಕಿ ಶ್ರೀಮತಿ ರಂಜಿತಾ ಜೋಶಿ ಮೇಡಮ್ ಅಲ್ಲಿ ಇದ್ದಾಗ ನಮ್ಮದು ಆನಂದಾಶ್ರಮ ಸರ್ಕಾರಿ ಮತ್ತು ಅನುದಾನಿತ ಕೆಟಗರಿಗೆ ಬರೋದ್ರಿಂದ ಅವರು ನಮಗೆ ರೆಕಮೆಂಡ್ ಮಾಡಿದರು. ಆನಂತರ ಸುದೀರ್ಘವಾದಂಥ ಕಮ್ಯುನಿಕೇಷನ್ನಿಂದಾಗಿ ನಾವು ಈಗ ಹಂತಕ್ಕೆ ತಂದು ಬಂದು ಈ ದಿನ ನಿಮಗೆ ಮಕ್ಕಳಿಗೆ ಸೈಕಲ್ ಸಿಗುವಂಥ ಸುಸಂದರ್ಭ ಈಗ ಒದಗಿ ಬಂದಿದೆ. ಸೈಕಲ್ ನೋಡುವಾಗ ನಾನು ನನ್ನ ಮಿಸಸ್ ಹತ್ರ ಹೇಳಿದೆ, ನನ್ನ ಮಗಳಿಗೂ ಸಹ ಇಂಥ ಒಳ್ಳೆ ಸೈಕಲ್ ತೆಗೆದುಕೊಳ್ಳಿಲ್ಲ.
ಅಷ್ಟು ಒಳ್ಳೆಯ ಕ್ವಾಲಿಟಿ ಸೈಕಲ್ ನಮಗೆ ಒದಗಿದೆ. ಹಾಗಾಗಿ ಝೋನಲ್ ಹೆಡ್ ಆಗಿರ್ತಕ್ಕಂಥ ಶ್ರೀಯುತ ಮುರಳೀಧರ ಸರ್ ಅವರಿಗೆ ನಾನು ಶಾಲಾ ಆಡಳಿತ ಮಂಡಳಿ ವತಿಯಿಂದ ಹಾಗೂ ಶಾಲಾ ವತಿಯಿಂದ ನಾನು ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಈ ವೇದಿಕೆಯಲ್ಲಿ ಇನ್ನೊಂದು ವಿಶಿಷ್ಟ ಕಾರ್ಯಕ್ರಮ ಏನಂದರೆ ನೋಟ್ ಪುಸ್ತಕ ವಿತರಣೆ. ಹಲವಾರು ವರ್ಷಗಳಿಂದ ದಾನಿಯವರು ಅವ್ರ ವೈದ್ಯ ದಂಪತಿಗಳು ಅವರು ಎಲ್ಲೂ ಹೆಸರು ಹೇಳಬಾರ್ದು ಅಂತಕ್ಕಂಥ ಒಂದು ಕಂಡೀಷನ್ ಆಧಾರದಲ್ಲಿ ಅವರು ನಮಗೆ ನೋಟ್ ಪುಸ್ತಕಗಳನ್ನು ಸರಬರಾಜು ಮಾಡ್ತಾ ಇದ್ದಾರೆ. ಈ ವರ್ಷವೂ ಸಹ ನೋಟ್ ಪುಸ್ತಕ ನಾವು ಕೊಟೇಶನ್ ಕೊಟ್ಟಾಗ ಅದನ್ನು ಕೊಟೇಶನ್ ನೋಟ್ ಪುಸ್ತಕ ವಿತರಣೆ ಮಾಡ್ತಕ್ಕಂಥ ಸರಬರಾಜು ಮಾಡ್ತಕ್ಕಂಥ ಆ ಸ್ಕೂಲ್ ಬುಕ್ ಕಂಪನಿ ಅಂತ ಹೇಳಿ ತಗೊಂಡಾಗ ಕ್ರಯ ತುಂಬ ಡಬಲ್ ಆಗಿತ್ತು ಅಂತ ಹೇಳಿದರು. ಆಮೇಲೆ ಸರ್ ಹಣ ರೇಟ್ ಜಾಸ್ತಿ ಕೊಟೇಶನ್ ಬಂದಿದೆ, ಸ್ವಲ್ಪ ಒಂದು ವಾರ ವೇಟ್ ಮಾಡಿ ಅಂತ ಹೇಳಿದರು. ಆನಂತರ ಅವರೇ ಖುದ್ದಾಗಿ ಹುಡುಕಿಕೊಂಡೋಗಿ ನಮ್ಮ ಮಕ್ಕಳಿಗೆ ಅಂದರೆ ಅದಕ್ಕಿಂತ ಅವ್ರು ಕೊಟ್ಟಂಥ ಕೊಟೇಶನ್ ಕಡಿಮೆ ಕ್ರಯದಲ್ಲಿ ನೋಟ್ಬುಕ್ ಸಿಕ್ಕುವಾಗ ಹುಡುಕೊಂಡೋಗಿ ನಮಗೆ ಆ ನೋಟ್ಬುಕ್ಸನ್ನು ಸರಬರಾಜು ಮಾಡಿದ್ದಾರೆ. ಹಲವಾರು ವರ್ಷಗಳಿಂದ ಅವರು ನಮಗೆ ಮಕ್ಕಳಿಗೆ ಉಚಿತವಾದ ನೋಟ್ಬುಕ್ಸನ್ನು ಸರಬರಾಜು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಅವರ ಕೋರಿಕೆ ಈ ವರ್ಷದ ಏನಿತ್ತಂದರೆ ಅವರೆಲ್ಲರೂ ಉಪಸ್ಥಿತಿಯನ್ನು ತೋರಿಸ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇರೋದ್ರಿಂದಾಗಿ ಅವರ ಅನುಪಸ್ಥಿತಿಯಲ್ಲಿ ಅವರ ಪರವಾಗಿ ನಮ್ಮ ಶಾಲೆಯ ಟಾಪರ್ 15ನೇ ತರಗತಿ SSLC ಟಾಪರ್ ವಿದ್ಯಾರ್ಥಿ ಮತ್ತು ಅವರ ಪೋಷಕರು ಆ ನೋಟ್ ಪುಸ್ತಕಗಳನ್ನು ವಿತರಣೆ ಮಾಡಬೇಕಂತಕ್ಕಂಥ ಒಂದು ಕಂಡೀಷನ್ ಮಾಡಿದ್ರು ಅವರಿಗೆ. ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ ಅವರು ಏನು ನಮ್ಮ ನೋಟ್ ಪುಸ್ತಕಗಳನ್ನು ಸರಬರಾಜು ಮಾಡ್ತಾರೆ, ಅವರು ಈ ಸಲ ನಮ್ಮ ಶಾಲೆಯ ಪ್ರತಿ ವರ್ಷದ SSLC ಟಾಪರ್ ಏನಿದ್ದಾರೆ ಅವರಿಗೆ 10,000 ರೂಪಾಯಿಗಳ ನಗದು ಬಹುಮಾನವನ್ನು ಘೋಷಣೆ ಮಾಡಿದರು. ಹಾಗೆ ಈ ಸಲ ನಗದು ಅವರನ್ನು ಗುರುತಿಸಿ ಆ ನಗದು ಬಹುಮಾನವನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನ ಇಲ್ಲಿ ನಾವು ಮಾಡ್ತಾ ಇದ್ದಾರೆ. ಶಾಲೆಯಲ್ಲಿ ಹಲವಾರು ಕಾರ್ಯಕ್ರಮಗಳು ನಡೀತಾ ಇದೆ. ಇದಕ್ಕೆ ಸಹಕಾರ ಕೊಡ್ತಾ ಇರ್ತಕ್ಕಂಥ ಆಡಳಿತ ಮಂಡಳಿ ಸಹ ಶಾಲೆಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಕಾಲಕ್ಕೆ ಒದಗಿಸಿಕೊಡ್ತಾ ಇದ್ದಾರೆ. ಆಡಳಿತ ಮಂಡಳಿ ಸಹ ಮುಂದೆ ದೊಡ್ಡ ಯೋಜನೆಯನ್ನು ನಮ್ಮ ಶಾಲೆಯನ್ನು ಇನ್ನಷ್ಟು ಉತ್ತಮಗೊಳಿಸಬೇಕು ಅಂತ ನಿಟ್ಟಿನಲ್ಲಿ ಯೋಜನೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಪೋಷಕರು ಸಹ ಮುಂದೆ ಹೆಚ್ಚಿನ ಸಹಕಾರ ಕೊಡಬೇಕು ಅಂತ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಪ್ರತಿಭಾ ಪುರಸ್ಕಾರಕ್ಕೆ ಸಂಬಂಧಪಟ್ಟಂತೆ ನಾನು ಒಂದು ಮಾತು ಹೇಳೋದಾದರೆ, ಮೊನ್ನೆ ಒಂದು ವಾರದ ಕೆಳಗೆ ಬಾಲಕೃಷ್ಣ ಮಂದಿರ ಕುಂಪಲದಲ್ಲಿ ಪ್ರತಿಭಾ ಪುರಸ್ಕಾರ ಆಯಿತು. ಅದರಲ್ಲಿ ನಾನು ಅವರ ಗ್ರೂಪಲ್ಲಿ ನಾನಿರೋದ್ರಿಂದ ನೋಡಿದೆ, ನನಗೊಂದು ಮನಸ್ಸಲ್ಲಿ ಬಂತು, ನಮ್ಮ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಇಲ್ಲಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಮಾಡಿ 2 ದಿನದಲ್ಲಿ ನಮಗೆ ಅವರು ಮೆಸೇಜ್ ಮಾಡಿದರು, ಏನು ನಿಮ್ಮ ಶಾಲೆಯ ಆನಂದಾಶ್ರಮ ಶಾಲೆ 15ನೇ ತರಗತಿ ಟಾಪರ್ಗೆ ನಾನು ಪ್ರತಿ ವರ್ಷ 10,000 ಕೊಡ್ತೇನೆ. ಇದೆ ಅಲ್ವಾ, ದೇವರಿದ್ದಾರೆ, ದೇವರು ನಮಗೆ ಒದಗಿಸಿ ಕೊಡ್ತಾರೆ ಅಂತಕ್ಕಂಥದ್ದಕ್ಕೆ ಇದೆ ದೊಡ್ಡ ಸಾಕ್ಷಿ ಅಂತ ನಾವು ಭಾವಿಸ್ಕೊಳ್ತೇವೆ. ಸರ್ ನೀವು ಸಹ ಉತ್ತಮವಾದ ಕೆಲಸಗಳನ್ನು ಮಾಡ್ತಾ ಇಲ್ಲ, ಯಾವುದೇ ರಾಜಕೀಯ ವೃತ್ತಿಯಲ್ಲಿ ಏನು ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ, ಯಾವುದೇ ನಾನು ಒಂದು ದೊಡ್ಡ ಹುದ್ದೆಗೆ ಏರಬೇಕು ಅಂತಕ್ಕಂಥ ಆಸೆ ಇಲ್ಲದೆ ಇರ್ತಕ್ಕಂಥವ್ರು ನಮ್ಮ ಸತೀಶ್ ಕುಂಪಲ ಸರ್ ಅವರು. ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿ. ನಮಗೆ ಅಲ್ಲೊಂದು ಮಿಡ್ ಡೇ ಮೀಲ್ ಬ್ಲಾಕ್ ಇದೆ. ಅದಕ್ಕೆ ಅವರು ಉಪಾಧ್ಯಕ್ಷರಾಗಿದ್ದಾಗ ನಮ್ಮ ಬಿಲ್ಡಿಂಗನ್ನು ಅಷ್ಟು 5 lakh ಅಮೌಂಟ್ ನಮಗೆ ಮಾಡಿಕೊಟ್ಟಿದ್ರು ಸರ್. ಹಾಗೆ ಶಾಲೆ ನಿಮ್ಮನ್ನು ಯಾವತ್ತೂ ಮರೆಯುವುದಿಲ್ಲ. ನಿಮ್ಮ ಸಹಕಾರ ಮುಂದೆ ನಮಗೆ ಇರಬೇಕು ಅಂತ ಆಶಿಸ್ತಾ ನನ್ನ ಈ 2 ಪ್ರಸ್ತಾವನೆಯ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಈಗ 2022ರ SSLC ಪರೀಕ್ಷೆಯಲ್ಲಿ ನಮ್ಮ ಶಾಲೆಗೆ ಅತ್ಯಧಿಕ ಅಂಕ ಗಳಿಸಿಕೊಟ್ಟ ಹೆಮ್ಮೆಯ ವಿದ್ಯಾರ್ಥಿನಿ ಕುಮಾರಿ ಚೈತ್ರ ಇವಳಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ಇದನ್ನು ಶಾಶ್ವತ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ಮಹೇಶ್ ಗೊಂಡಾಲ್ ಸರ್ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಮುಖ್ಯ ಅತಿಥಿಗಳು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಶ್ರೀಮತಿ ಸೀತಾ ದಂಪತಿಗಳ ಪುತ್ರಿಯಾಗಿದ್ದು 2022ರ ಸಾಲಿನ SSLC ಪರೀಕ್ಷೆಯಲ್ಲಿ 612 ಅಂಕಗಳನ್ನು ಪಡೆದು ನಮ್ಮ ಶಾಲೆಗೆ ಪ್ರಥಮ ಸ್ಥಾನದಲ್ಲಿ ಶಾಲೆ. ಇವರು ಕನ್ನಡದಲ್ಲಿ 125, ಇಂಗ್ಲಿಷ್ನಲ್ಲಿ 98, ಹಿಂದಿಯಲ್ಲಿ 100, ಗಣಿತದಲ್ಲಿ 100, ವಿಜ್ಞಾನದಲ್ಲಿ 90, ಸಮಾಜದಲ್ಲಿ 99 ಅಂಕಗಳನ್ನು ಪಡೆದು ಶೇಕಡ 97.92% ತಂದು ಶಾಲೆಗೆ ಕೀರ್ತಿಯನ್ನು ತಂದಿರುತ್ತಾರೆ. ಇವಳ ಶೈಕ್ಷಣಿಕ ಸಾಧನೆಯನ್ನು ಗುರುತಿಸಿ
ರೂಪಾಯಿ 10,000 ಪ್ರೋತ್ಸಾಹಕ ಬಹುಮಾನವನ್ನು ಪ್ರತಿಷ್ಠಿತ ವೈದ್ಯ ದಂಪತಿಗಳು ನೀಡಿರುತ್ತಾರೆ. ಇವಳಿಗೆ ಎಲ್ಲರ ಪರವಾಗಿ ನಾನು ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು ಕೋರುತ್ತೇನೆ. ಹೆಮ್ಮೆಯ ವಿದ್ಯಾರ್ಥಿನಾಗಿರುವ ಕುಮಾರಿ ಚೈತ್ರ ಇವಳಿಂದ 2 ಮಾತು. ಹಿರಿಯ ವ್ಯಕ್ತಿಗಳಿಗೂ ಹಾಗೂ ಮಕ್ಕಳಿಗೂ ಹಾಗೂ ಹೆತ್ತವರಿಗೂ ನನ್ನ ಶುಭ ಮುಂಜಾನೆ. ಇಂದು ನಾನು ನನ್ನ ಮಾತುಗಳನ್ನು ಹೇಳಲಿಚ್ಛಿಸುತ್ತಿದ್ದೇನೆ. 2021-22 ಸಾಲಿನಲ್ಲಿ ನಾನು SLCಯನ್ನು ಪೂರ್ಣಗೊಳಿಸಿರುವೆ. ಮೊದಲು ನಮಗೆ ಆನ್ಲೈನ್ ಕ್ಲಾಸಲ್ಲಿ ತರಗತಿಗಳು ನಡೆಯುತ್ತಿದ್ದವು. ಆದರೆ ನಮಗೆ ಆ ಸಂದರ್ಭದಲ್ಲಿ ತರಗತಿಗಳಿಗೆ ಪಾಠಗಳನ್ನು ಕೇಳಲು ಆಸಕ್ತಿ ಇರಲಿಲ್ಲ. ಮೊಬೈಲಿಗೆ ಬಹಳ ಎಡಿಕ್ಟ್ ಆಗಿದ್ದೆವು. ನಂತರ ಯಾವಾಗ ಶಾಲೆಗಳು ಪ್ರಾರಂಭವಾದವು ಆಗ ಶಿಕ್ಷಕರ ಬಹಳ ಎಫರ್ಟ್ನಿಂದ ನಾವು ಕಲಿಕೆಯಲ್ಲಿ ಮುಂದುವರಿಯುವಂತೆ ಆಯಿತು. ಶಿಕ್ಷಕರು ಬಹಳ ಪ್ರೋತ್ಸಾಹಿಸಿದರು. ಆದ್ದರಿಂದ ನಾನು ಈಗ ಈ ಸ್ಥಾನದಲ್ಲಿ ನಿಂತಿರುವೆ. ನಾನಿಷ್ಟು ಉತ್ತಮ ಅಂಕಗಳನ್ನು ತೆಗಿಬೇಕಾದರೆ ಶಿಕ್ಷಕಿಯರೇ ಕಾರಣ. ಅದರಿಂದ ನಾನು ಮುಖ್ಯ ಶಿಕ್ಷಕ ಹಾಗೂ ಶಿಕ್ಷಕಿಯರೆಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ. ಆದ್ದರಿಂದ ಈಗ ಈ ವರ್ಷದಲ್ಲಿ ಕಲಿತಿರುವ 10ನೇ ತರಗತಿ ವಿದ್ಯಾರ್ಥಿಗಳಿಗೂ ನನಗೆ ವಿನಂತಿ, ಶಿಕ್ಷಕರಿಗೆ ನಿರಾಸೆ ಮಾಡದೆ ಉತ್ತಮ ಅಂಕಗಳನ್ನು ತೆಗೆಯಬೇಕಾಗಿ ವಿನಂತಿಸುತ್ತಿದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಸಾಂಕೇತಿಕವಾಗಿ ಉಚಿತ ಪುಸ್ತಕ ವಿತರಣಾ ಕಾರ್ಯಕ್ರಮ ನಡೆಯಲಿದೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಶಾಲೆಯ ಮೇಲೆ ಪ್ರೀತಿ ಅಭಿಮಾನವಿಟ್ಟು ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಗೆ ಸದಾ ಪ್ರೋತ್ಸಾಹ ಪ್ರೇರಣೆ ನೀಡುತ್ತಿರುವ ತಮ್ಮ ಹೆಸರನ್ನು ಉಲ್ಲೇಖಿಸಲು ಬಯಸದ ವೈದ್ಯ ದಂಪತಿಗಳು ಈ ವರ್ಷ ಕೂಡ ಉಚಿತವಾಗಿ ನೋಟ್ ಪುಸ್ತಕಗಳನ್ನು ವಿದ್ಯಾರ್ಥಿಗಳಿಗೆ ನೀಡಿರುತ್ತಾರೆ. ಇವರಿಗೆ ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಹಾಗೂ ಅವರ ಅಪೇಕ್ಷೆಯ ಮೇರೆಗೆ ಪುಸ್ತಕ ವಿತರಣಾ ಕಾರ್ಯಕ್ರಮವನ್ನು ಕುಮಾರಿ ಚೈತ್ರ ಇವಳು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಕೇಳಿಕೊಳ್ಳುತ್ತೇನೆ. ನಮ್ಮ ಶಾಲೆಯ ಮೇಲೆ ಪ್ರೀತಿ ಅಭಿಮಾನವಿಟ್ಟು ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಅನುಕೂಲವಾಗುವಂತೆ ಬಡ ಅರ್ಹ ಪ್ರತಿಭಾನ್ವಿತ 25 ವಿದ್ಯಾರ್ಥಿಗಳು ಶಾಲೆಗೆ ಸರಿಯಾದ ಸಮಯಕ್ಕೆ ತಲುಪಲು ಸೂಕ್ತ ವ್ಯವಸ್ಥೆ ಸೈಕಲ್ ನೀಡುವುದರ ಮೂಲಕ ಸಹಾಯ ಮಾಡಿರುವ ಕೆನರಾ ಟೊಬ್ಯಾಕೋ ಮ್ಯೂಚುವಲ್ ಫಂಡ್ ಇದರ ಸೇಲ್ಸ್ ಝೋನಲ್ ಹೆಡ್ ಆಗಿರುವ ಶ್ರೀ ಮುರಳೀಧರ್ ಇವರಿಗೆ ಎಲ್ಲರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ.
ಮುಖ್ಯಸ್ಥಿಗಳಾದ ಶ್ರೀ ಮುರಳೀಧರ್ ಶೆಣೈ ಇವರಿಂದ 2 ಮಾತು. ಆ್ಯಂಡ್ ಆಲ್ಸೋ ಗುರುಮೂರ್ತಿ ಅವರಿಗೆ ಕೂಡ ಧನ್ಯವಾದ ಹೇಳಬೇಕಾಗತ್ತೆ. ಬಿಕಾಸ್ ಅವರು ಕೊಟ್ಟ ಒಂದು ಸಹಕಾರ ಒಂದು ಬಹಳ ದೊಡ್ಡ ಒಂದು ಪ್ರಶಂಸನೀಯ. ಬಿಕಾಸ್ ಆಫ್ ದ್ಯಾಟ್ ವಿ ವರ್ ಏಬಲ್ ಟು ಶಾರ್ಟ್ ಲಿಸ್ಟ್ ದಿ ಸ್ಕೂಲ್. ವಿ ಆರ್ ಡಿಸ್ಟ್ರಿಬ್ಯೂಟಿಂಗ್ 100 cycles, bicycles to 4 eligible schools in the Dakshina Kannada. Around 10-15 ಶಾಲೆ ನಾವು ಆ್ಯಕ್ಚುಲಿ ಲಿಸ್ಟಲ್ಲಿ ಇಟ್ಕೊಂಡಿದ್ದೇವೆ. ಅದರಲ್ಲಿ 4 ಶಾಲೆ ನಾವು ಶಾರ್ಟ್ ಲಿಸ್ಟ್ ಮಾಡಿ ವಿ ಹ್ಯಾವ್ ಡಿಸೈಡೆಡ್ ಟು ಡಿಸ್ಟ್ರಿಬ್ಯೂಟ್. ದಿಸ್ ವಿ ಆರ್ ಡಿಸ್ಟ್ರಿಬ್ಯೂಟಿಂಗ್ ಆ್ಯಸ್ ಪಾರ್ಟ್ ಆಫ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, CSR ಆ್ಯಕ್ಟಿವಿಟಿಗೆ ಒಂದು ಪಾರ್ಟ್ ಆಗಿ ಕೆನರಾ ರುಬಿಕೋ ಮ್ಯೂಚುವಲ್ ಫಂಡ್ ವಿಚ್ ಈಸ್ ಎ ಸಬ್ಸಿಡಿಯರಿ ಆಫ್ ಕೆನರಾ ಬ್ಯಾಂಕ್ ಅವರು ಈ ಸೈಕಲ್ ವಿತರಣಾ ಲಾಸ್ಟ್ ಇಯರ್ ನಮ್ಮದು ಆ್ಯಕ್ಚುಲಿ ಸ್ಟಾರ್ಟೆಡ್. ದಿಸ್ ಇಯರ್ ವಿ ಆರ್ ಡಿಸ್ಟ್ರಿಬ್ಯೂಟಿಂಗ್ ಅರೌಂಡ್ 800 cycles ಪ್ಯಾನ್ ಇಂಡಿಯಾ. ಅದರಿಂದ 100 cycle ದಕ್ಷಿಣ ಕರ್ನಾಟಕಕ್ಕೆ ಬಂದಂತ ಹೇಳುವಾಗ ನನಗೆ ತುಂಬ ಖುಷಿ ಆಗ್ತಾ ಇದೆ. ಇನ್ನು ಮುಂದೆ ಕೂಡ ವಿ ವಿಲ್ ಟ್ರೈ ಟು ಗೆಟ್ ದಿ ಆನರ್ಸ್ ಫಾರ್ ದಿಸ್ ಸ್ಕೂಲ್ ಆನ್ ಬಿಹಾಫ್ ಆಫ್ ಕೆನರಾ ರುಬಿಕೋ ಮ್ಯೂಚುವಲ್ ಫಂಡ್. ಈ ಶಾಲೆಗೆ ಬಗ್ಗೆ ನನಗೆ ಜಾಸ್ತಿ ಗೊತ್ತಿರಲಿಲ್ಲ, ಬಟ್ ಆಸ್ ಐ ವಾಸ್ ಇಂಟ್ರಾಕ್ಟಿಂಗ್ ವಿತ್ ಮಿಸ್ಟರ್ ಗುರುಮೂರ್ತಿ ಐ ಕೇಮ್ ಟು ನೋ ಮಚ್ ಮೋರ್ ಅಬೌಟ್ ದಿಸ್ ಸ್ಕೂಲ್. ಆ್ಯಂಡ್ ನನಗೆ ಅದು ಕೇಳುವಾಗ ತುಂಬ ಖುಷಿ ಆಗ್ತಾ ಇದೆ. ಮೋರ್ ದೆನ್ 75 years ಆಫ್ ಹಿಸ್ಟ್ರಿ ಇದೆ ಈ ಶಾಲೆಗೆ. ತುಂಬ ಮಕ್ಕಳು ಇಲ್ಲಿ ನಿಂತು ಒಳ್ಳೆಯ ರೀತಿಯಲ್ಲಿ ಶಿಕ್ಷಣದಲ್ಲಿ ಹೊರಗೆ ಬಂದು ಒಳ್ಳೆ ಒಂದು ಫ್ಯೂಚರಲ್ಲಿ ಈಗ ಒಳ್ಳೆ ರೀತಿಯಲ್ಲಿ ಅವರು ಈಗ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೇಳುವಾಗ ತುಂಬ ಖುಷಿ ಆಗ್ತಾ ಇದೆ. ಐ ವಿಶ್ ಆಲ್ ದಿ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಹೂ ಹ್ಯಾವ್ been selected for getting these cycles, as well as all other students who are part of the school, to have a fantastic future. Wish you all the best. Thank you so much. ಈಗ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಮುಖ್ಯ ಅತಿಥಿಗಳಾದ ಶಾಲೆ ಹಳೆಯ ವಿದ್ಯಾರ್ಥಿಯಾಗಿರುವ ಶ್ರೀ ಸತೀಶ್ ಕುಂಪಾಲ ಇವರಿಂದ 2 ಮಾತು. ಕೇಂದ್ರ ಈ ಒಂದು ಸಂಸ್ಥೆಯ ಮುರಳೀಧರ್ ಶೆಣೈ ಅವರೇ, ನಮ್ಮ ಆತ್ಮೀಯರಾದ ಒಟ್ಟು ಈ ಭಾಗದಲ್ಲಿ ಆನಂದಾಶ್ರಮ ಶಾಲೆ ಅಂದರೆ ಒಂದು ಭಾವನಾತ್ಮಕ ಮತ್ತು ಸಾಂಸ್ಕೃತಿಕವಾಗಿ ನಾವೆಲ್ಲ ಇಡೀ ಊರೇ ಒಪ್ಪಿಕೊಂಡಿರುವಂಥ ಒಂದು ಶಾಲೆ ಅಂದರೆ ಆನಂದಾಶ್ರಮ ಶಾಲೆ. ಯಾಕಂದರೆ ಅಷ್ಟು ಅಟ್ಯಾಚ್ಮೆಂಟ್ ಈ ಶಾಲೆಗೆ. ಮತ್ತು ಈ ಶಾಲೆಯಿಂದಾಗಿ ಸಾಕಷ್ಟು ಜನ ಬೇರೆ ಬೇರೆ ಉದ್ಯಮ ಆಗಿರ್ಬೋದು, ಬೇರೆ ಬೇರೆ ಶಿಕ್ಷಣ ಕ್ಷೇತ್ರದಲ್ಲಿ ಆಗಿರ್ಬೋದು, ಅಷ್ಟು ಒಳ್ಳೆಯ ಒಂದು ಇಲ್ಲಿ ಕೇವಲ ಶಿಕ್ಷಣ ಮಾತ್ರ ಅವರ ಮಾನಸಿಕತೆಯನ್ನು ಮತ್ತು ಸಾಂಸ್ಕೃತಿಕವಾಗಿ ಯಾವ ಥರ ಬದುಕಬೇಕು ಎನ್ನುವುದನ್ನು ಕೂಡ ಈ ಆನಂದಾಶ್ರಮ ಶಾಲೆಯಿಂದ ಕಳೆದ 75 ವರ್ಷಗಳಿಂದ ಕೂಡ ಇಲ್ಲಿರುವಂಥ ಎಲ್ಲ ಅಧ್ಯಾಪಕರು ಮಾಡಿದಂಥ ಸಂಸ್ಥೆಯ ಕಾರ್ಯದರ್ಶಿ ಮಹೇಶ್ ಗೊಂಡಾಲ್ ಅವರು. ಈ ವೇದಿಕೆಯಲ್ಲಿ ಆತ್ಮೀಯರು ಕ್ರಿಯಾಶೀಲವಾಗಿ ಶಾಲಾ ಚಟುವಟಿಕೆಯನ್ನು ನಡೆಸಿಕೊಂಡು ಬಂದಿರುವಂಥ ಗುರುಮೂರ್ತಿ ಅವರು, ನಮ್ಮ ಆನಂದಾಶ್ರಮ ಶಾಲೆಯ ಈ ಸಲದ ಪ್ರಮುಖ ಈ ಒಂದು ವೇದಿಕೆಯ ಕೇಂದ್ರ ಬಿಂದು ಚೈತ್ರ. ಈ ಶಾಲೆಗೆ ಇಡೀ ಗೌರವ ತಂದುಕೊಂಡಂಥ ನಮ್ಮ ಹುಡುಗಿ ಚೈತ್ರನಿಗೆ ಈಗಾಗಲೇ ಅಭಿನಂದನೆಯನ್ನು ಮಾಡಿರುವಂಥದ್ದು. ಜೊತೆಗೆ ಅಧ್ಯಾಪಕರನ್ನ ಮತ್ತು ಪೋಷಕರು, ಶಾಲೆಯ ವಿದ್ಯಾರ್ಥಿಗಳೇ, ಕೊರೋನಾ ಬಂದ ನಂತರ ವಿದ್ಯಾರ್ಥಿಗಳ ಜೀವನ ಯಾವ ಹಂತಕ್ಕೆ ಹೋಗುವುದರಿಂದ ಒಂದು ರೀತಿಯ ಸಾರ್ವಜನಿಕ ಜಿಜ್ಞಾಸೆಗಳು, ಚರ್ಚೆಗಳು ಸಾಕಷ್ಟು ಆಗುವಂಥ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಪೋಷಕರಿಗೂ ಕೂಡ ಆತಂಕ ಇತ್ತು. ಚೈತ್ರ ಹೇಳಿದಾಗೆ ನಾವು ಮೊಬೈಲಲ್ಲೇ ನಮ್ಮ ಜೀವನ ಅನ್ನುವ ರೀತಿಯಲ್ಲಿ ಕೂಡ ಒಂದು ರೀತಿಯ ಆತಂಕ ಇತ್ತು. ಇದರ ಮಧ್ಯದಲ್ಲಿ ಬೇರೆ ಬೇರೆ ನಮ್ಮ ಸರ್ಕಾರದ ಕೆಲವೊಂದು ಕಠಿಣ ಕ್ರಮದಿಂದಾಗಿ ಎಲ್ಲವನ್ನ ಸುಲಲಿತವಾಗಿ ಮುಂದೆ ಕರ್ಕೊಂಡು ಹೋಗುವಂಥ ರೀತಿ ಆಯಿತು. ಮತ್ತು ಶಾಲೆ ಪುನರಾರಂಭ ಆಯಿತು. ಇವತ್ತು SSLC ರಿಸಲ್ಟ್ ಬಂದಿದೆ. ಗುರುಮೂರ್ತಿ ಸರ್, ನೀವು ಹೇಳಿದಾಗೆ ನಾನು ಅಭಿನಂದನೆ ಮಾಡೋದಕ್ಕೋಸ್ಕರ ಮಾಡಿದಲ್ಲ. ನನಗೇನಾಯ್ತು ಅಂದರೆ, ನಮ್ಮ ಬಾಲಕೃಷ್ಣ ಮಂದಿರಕ್ಕೆ ನಮ್ಮ ಬೇಬಿಯನ್ನ ಶೃಂಗಾರ ಕ್ಯಾಂಟೀನ್ ಅವರು ಸಾಕಷ್ಟು ವರ್ಷಗಳಿಂದ ನಾವು ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ನನಗೆ ಒಂದು ತಿಂಡಿ ಚಾರ್ಜ್ ಏನಾದ್ರು ವ್ಯವಸ್ಥೆ ಮಾಡಬೇಕಂದ್ರೆ ಅವ್ರ ತಕ್ಷಣ
ಕೊಡ್ತಾ ಇದ್ರು. ಅದಕ್ಕೆ ಆರ್ಥಿಕ ವ್ಯವಸ್ಥೆ ನಿರೀಕ್ಷೆ ಮಾಡ್ತಾ ಇರಲಿಲ್ಲ. ಅವರ ಮಗಳಿಗೆ ಅವರು 24 ಇದು ಬಂದಂತ ಕೊಡ್ತಾ ಇದ್ರು. ಆವಾಗ ನನಗಾಯ್ತು, ನಾವು ಅವರು ಮಾಡಿದ ನಮಗೆ ಇದು ಉಂಟ, ಅದನ್ನು ನಾವು ನೆನೆಸ್ಕೊಳ್ಳೋದು ಇದೊಂದು ಸುಸಂದರ್ಭ. ಆ ಪೂಜೆ ದಿವಸ ಅವರಿಗೆ ಏನಾದರೂ ಗುರುತಿಸುವ ಅಂತ ಹೇಳಿದೆ. ಆವಾಗ ನೋಡುವ ಕುಂಬಳದಲ್ಲಿ ಇನ್ನೂ 2 ಜನ ಇತ್ತು. 3 ಜನ ಕರ್ಕೊಂಡು ಅವರಿಗೆ ಒಂದು ಅವರನ್ನು ಗುರುತಿಸುವಂಥದ್ದು, ಅವರಿಗೆ ಅಭಿನಂದನೆ ಮಾಡುವಂಥದ್ದು ಮಾಡಿದ್ರು. ಆನಂತರ ನನ್ನ ಮನಸ್ಸಲ್ಲಿ ನಾವು ಪ್ರತಿ ವರ್ಷ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡಬೇಕು, ಈ ರೀತಿ ಒಂದು ಯೋಚನೆ ಇದ್ದಾವ. ಶಿಕ್ಷಣ ಕ್ಷೇತ್ರದಲ್ಲಿ ಮಕ್ಕಳು ಮಾಡಿದಂಥ ಸಾಧನೆಯನ್ನು ಗುರುತಿಸಬೇಕು ಎನ್ನುವ ಹಿನ್ನೆಲೆಯಲ್ಲಿ ಕಳೆದ ಸುಮಾರು ವರ್ಷಗಳಲ್ಲಿ ಕೆಲಸ ಮಾಡಿಕೊಂಡು ಬಂದ. ನಿನ್ನೆ BO ಅವರಿಗೆ ಫೋನ್ ಮಾಡಿ ಹೇಳಿದೆ, ನಾನು ಇಲ್ಲಿಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರಿಗೆ ಹೇಳಿದೆ, ನನಗೆ 90%ಗಿಂತ ಜಾಸ್ತಿ ಇರುವ ಮಕ್ಕಳ ಪಟ್ಟಿ ನನಗೆ ಕೊಡಿ ಅಂತ ಹೇಳಿದೆ. ನಾನು ಎನಿಸಿದ ಒಂದು ಸ್ವಲ್ಪ ಇರ್ಬೋದು ಅಂತ. 178 ಜನ ಇದ್ದಾರೆ ನಮ್ಮ ಉಳ್ಳಾಲ ತಾಲೂಕಲ್ಲಿ. 178 ಜನ 90%ಗಿಂತ ಜಾಸ್ತಿ. ಆದರೆ ಪಟ್ಟಿಯನ್ನು ನೋಡ್ತಾ ಹೋದೆ ನನ್ಗೆ ಒಂದ್ಸಲ ಆಯ್ತು, BO ಅವರು ಆನಂದಾಶ್ರಮಕ್ಕೆ ಕೊಟ್ಟಿದ್ದಾರೆ ಅಂತ ಆಯ್ತು ನನಗೆ. ಆನಂದಾಶ್ರಮಕ್ಕೆ ಕೊಟ್ಟಿದ್ದಾರೆ ಅಂದ್ರೆ ಪೂರ್ತಿ ಆನಂದಾಶ್ರಮದೇ ನಮಗೆ ಲಿಸ್ಟ್ ನೋಡ್ಲಿಕ್ಕೆ ಸಿಗ್ತಾ ಇತ್ತು. ಅವರು PDF ಕಳಿಸಿದ್ರು. ಒಂದ್ಸಲ ಕೇಳುವಂತ ಆಲೋಚನೆ ಮಾಡಿದ್ದೆ, ನೀವು ನನಗೆ ಆನಂದಾಶ್ರಮಕ್ಕೆ ಕಳಿಸಿದ್ದ ಅಂತ. ಅದು ಪೂರ್ತಿ ಹೆಸರು ಆನಂದಾಶ್ರಮ ಬರ್ತದೆ. ಮಾಷೆ ಹೇಳಿದ್ರೆ 13 ಜನ ಆನಂದಾಶ್ರಮದಿದ್ದಾರೆ ಅಂತ. ನನಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಆನಂದಾಶ್ರಮದ ಹೆಸರು ನೋಡುವಾಗ ನಮಗೆ ಖುಷಿ ಆಗ್ತದೆ. ಯಾಕಂದ್ರೆ ಇದು ನಮ್ಮ ಶಾಲೆ ಅಂತ ನಮ್ಮ ಮನಸ್ಸಿನಲ್ಲಿ ಭಾವನೆ ಇರುವುದರಿಂದ ಖುಷಿ ಆಗ್ತದೆ. ಈ ಸಲ 178 ಜನ ಬಂದಿದ್ದಾರೆ. ನನ್ನ ಮನಸ್ಸಲ್ಲಿರುವಂತದ್ದು 178 ಜನರನ್ನು ಕೂಡ ಒಂದು ಕಡೆ ಸೇರಿಸಿ ಗುರುತಿಸುವಂತ ಕೆಲಸ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿದೆ. ಅದಕ್ಕೋಸ್ಕರ ಕೇಳಿದ್ರು, ದೇವರು ಹೇಗೆ ನನಗೆ ಬುದ್ಧಿ ಕೊಡ್ತಾರೆ, ಅವ್ರಿಗೆ ಏನು ಆಶೀರ್ವಾದ ಇದೆ, ಖಂಡಿತ ಇಡೀ ತಾಲೂಕಿನ ಮಕ್ಕಳನ್ನು ಒಂದ್ಸಲ ಒಂದು ಕಡೆ ಸೇರಿಸುವ ಪ್ರಯತ್ನ ಮಾಡ್ತೇನೆ. ಆ ದಿವಸ ನಿಮ್ಮನ್ನು ಕೂಡ ಕರೀತೇನೆ. ಕೊರೋನಾ ಬಂದಂತ ನಂತರ ಈ ವಿದ್ಯಾರ್ಥಿಗಳಲ್ಲಿ ಇದ್ದಂತ ಆತಂಕವನ್ನ ಈ ಸಲದ ರಿಸಲ್ಟ್ ಇದನ್ನೇ ಈ ಸಲದ ರಿಸಲ್ಟ್ ಅವರಿಗೆ ಪ್ರೇರಣೆ ಕೊಡುವಂತ ಒಂದು ರಿಸಲ್ಟ್ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇವತ್ತು ಚೈತ್ರ ಸೈಕಲ್ ವಿತರಣೆ ಮಾಡಿದ್ರು, ಚೈತ್ರನಿಗೆ ಸನ್ಮಾನ ಮಾಡಿದ್ರು, ಚೈತ್ರನ ಕೈಯಲ್ಲಿ ಪುಸ್ತಕ ಕೊಡಿಸಿದ್ರು. ಕೆಳಗೆ ಕೂತವರು ಕೂಡ ಮುಂದಿನ ದಿನಗಳಲ್ಲಿ ಈ ತರನೇ ಆಗುವ ರೀತಿಯಲ್ಲಿ ನೀವೆಲ್ಲ ಪಾಠ ಕಲಿಯುವ ಅವಶ್ಯಕತೆ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಚೈತ್ರ ಮಾತನಾಡುವಾಗ ಹೇಳಿದ್ರು, ನಾನು ಇವತ್ತು ಇಲ್ಲಿ ಬರಲಿಕ್ಕೆ ಕಾರಣ ಆಗಿರುವಂಥದ್ದು ನನ್ನ ಶಿಕ್ಷಕರು. ಅವರಿಂದಾಗಿ ನಾನು ಈ ತರ ಒಂದು ಶಿಕ್ಷಣ ತಗೊಳ್ಳಿಕ್ಕೆ ಸಾಧ್ಯ ಆಯಿತು. ಖಂಡಿತವಾಗಿ ಶಿಕ್ಷಕರು ಕೊಡುವಂತ, ಶಾಲೆಯಲ್ಲಿ ಕೊಡುವಂತ ಶಿಕ್ಷಕರು ಕೊಡುವಂತ ಶಿಕ್ಷಣವನ್ನ ಸರಿಯಾಗಿ ತಗೊಂಡು ನಾವು ಸರಿಯಾದ ದಿಕ್ಕಿನಲ್ಲಿ ಹೋದಾಗ ಖಂಡಿತ ನಾವು ವಿದ್ಯಾರ್ಥಿನಿಯಲ್ಲಿ ಕೂಡ ಒಳ್ಳೆಯದಾಗ್ತವೆ, ನಮ್ಮ ಸಾರ್ವಜನಿಕ ಜೀವನದಲ್ಲಿ ಕೂಡ ನಾವು ಒಳ್ಳೆಯದಾಗ್ತೇವೆ, ನಮ್ಮ ಮನೆಯವರಿಗೆ ಕೂಡ ನಾವು ಒಳ್ಳೆಯದಾಗ್ತೇವೆ, ಮತ್ತು ಸಮಾಜ ಕೂಡ ನಮ್ಮನ್ನು ಗುರುತಿಸುತ್ತದೆ ಎನ್ನುವುದಕ್ಕೆ ಚೈತ್ರನೇ ಒಂದು ಉದಾಹರಣೆ ಅಂತ ಹೇಳಿ, ಇದಕ್ಕೆ ಮುಂಚೆ ಕೂಡ ಸಾಕಷ್ಟು ಜನ ಇಲ್ಲಿ ಈ ರೀತಿಯ ರ್ಯಾಂಕ್ ತಗೊಂಡದ್ದು, 400ಕ್ಕಿಂತ ಜಾಸ್ತಿ ಮಾರ್ಕ್ ತಗೊಂಡದ್ದು ಇಂಥದ್ದೆಲ್ಲ ಇದೆ ಅಂತ ತಗೊಂಡಿದ್ದಾರೆ. ಇದೇ ರೀತಿ ಈ ಒಂದು ಶಾಲೆಯ 75 ಆಗಿದೆ. ಮುಂದಕ್ಕೆ ಕೂಡ ಈ ಶಾಲೆಯ ಗೌರವವನ್ನ, ಈ ಶಾಲೆಗೆ ಸಿಗುವಂತ ಎಲ್ಲ ಸವಲತ್ತನ್ನು ಕೂಡ ಸಾರ್ವಜನಿಕ ರೀತಿಯಲ್ಲಿ ಕೊಡುವಂಥದ್ದು, ಸಹಕಾರ ಕೊಡುವಂಥದ್ದೆಲ್ಲ ನಾವೆಲ್ಲ ಮಾಡುವಂಥ ಅವಶ್ಯಕತೆ ಇದೆ. ನಮ್ಮ ಶಾಲೆಯನ್ನ ಹಿನ್ನೆಲೆಯಲ್ಲಿ ನಾವು ನೋಡುವಂಥ ಅವಶ್ಯಕತೆ ಇದೆ ಅಂತ ಹೇಳ್ತಾ, ಇವತ್ತು ಕೆಲಸ ಇದರ ಸಂಸ್ಥೆಯ ನಮ್ಮ ಮುರಳೀಧರ್ಶನ್ ಸೈಕಲ್ ಕೊಟ್ಟು ನಮಗೆ ಒಂದ್ಸಲ ಗುರುಮೂರ್ತಿ ಅವರ ಸರಿಯಾಗಿ ಆಯ್ತು, ಸರ್ಕಾರ ಕೊಡ್ತದೆ ಸೈಕಲ್, ಬ್ಯಾಂಕ್ ಅವರು ಕೂಡ ಸೈಕಲ್ ಕೊಡ್ತಾರೆ ಅಂತ ಆಯ್ತು ನನಗೆ. ಆದ್ರೆ ಸರ್ಕಾರ ಕೂಡ ಕೊಡ್ತದೆ, ಆದ್ರೆ ನನಗೆ ಸಹ ಆಯ್ತು ಈ ತರ ಸೈಕಲ್ ಇಲ್ಲಿ ಸಹ ಕೊಡೋದಿಲ್ಲ. ಭಾರಿ ನಮ್ಮ ಪ್ರಿನ್ಸಿಪಾಲ್ಗೆ ಆಸೆ ಆಗುವುದು ಸ್ವಾಭಾವಿಕ. ಯಾಕಂದ್ರೆ ಅಂತ ಒಂದು ಗುಣಮಟ್ಟದ ಈ 25 ಮಕ್ಕಳಿಗೆ ಯಾರು 25 ಸೈಕಲ್ ಸಿಗ್ತದೆ, ಅವ್ರು ನಿಜವಾಗಿ ಭಾಗ್ಯವಂತರು. ಅದು ಸಾಧ್ಯ ಆದ್ರೆ ಮುಂದಿನ ವರ್ಷ 100 ಮಕ್ಕಳಿಗೆ ಕೊಡ್ಲಿಕ್ಕೆ ದೇವರಿಗೆ ಅನುಗ್ರಹ ಮಾಡಲಿ. ಹಾಗೆ ನಿಮ್ಮ ಸಂಸ್ಥೆಯ ಮುಖಾಂತರ ನಮ್ಮ ಈ ಅನಾಥಾಶ್ರಮಕ್ಕೆ 100 ಮಕ್ಕಳಿಗೆ ಈ ತರ ಸೈಕಲ್ ಸಿಗ್ಲಿ. ಆ ಸೈಕಲ್ ಸಿಗ್ಬೇಕಿದ್ರೆ ಅದೇ ರೀತಿ ಮಕ್ಕಳ ಮಾನಸಿಕತೆ ಕೂಡ ಅಷ್ಟೇ ಒಳ್ಳೆ ರೀತಿಯಲ್ಲಿ ಮುಂದೆ ತಗೊಂಡು ಹೋಗುವಂತ ಕೆಲಸ ಕಾರ್ಯಗಳನ್ನು ಇಲ್ಲಿ ಅಧ್ಯಾಪಕರು ಮಾಡ್ತಾರೆ. ಇದರಿಂದ ನಮ್ಗೆಲ್ಲರಿಗೂ ಒಳ್ಳೇದಾಗಲಿ. ಈ ಸಂಸ್ಥೆಗೆ ಇವತ್ತು ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ನಮಗೆ ಅವಕಾಶ ಮಾಡಿಕೊಟ್ಟ ಪ್ರಿನ್ಸಿಪಾಲ್ ಅವರಿಗೆ ಮತ್ತೆ ನಮ್ಮ ಕಾರ್ಯದರ್ಶಿ ಮಹೇಶ್ ಮಂಡಲ್ ಸರ್ ಅವರ ಯಾವತ್ತೂ ಕೂಡ ನಮಗೆ ಏನು ಕೂಡ ಮಾತಾಡಿದ್ರೆ ಇಲ್ಲ ಅಂತ ಹೇಳಿಲ್ಲ. ಸರ್ ನಾನು ಯಾವತ್ತೂ ಮಾತಾಡಿದ್ರು ನನಗೋಸ್ಕರ ನಾನು ಯಾವತ್ತೂ ಮಾತಾಡೋದಿಲ್ಲ, ನಾನು ಕೇಳುದಿಲ್ಲ. ಆದ್ರೆ ಊರಿನವರು ಬೇರೆ ಬೇರೆ ಬಂದಾಗ ಒಂದು ಸೀಟ್ ಕೊಡಿಸಿ, ನನ್ನ ಅದು ಕೊಡಿಸಿ, ಇದು ಕೊಡಿಸಿ ಹೇಳ್ತಾರೆ. ಅವರು ಭಾರಿ ಸಾವಧಾನದಿಂದ ಎಲ್ಲವನ್ನ ಸರಿ ಮಾಡ್ತಾರೆ. ನನಗೆ ಮೊನ್ನೆ
ಎಷ್ಟು ಖುಷಿ ಅಂತಂದ್ರೆ ನಾನು ಬಿಟ್ಟೇ ಬಿಟ್ಟಿದ್ದೆ ಒಬ್ಬರಿಗೆ ಒಂದು ಸಣ್ಣ ಮಗುವಿಗೆ ಸೀಟಿದ್ದು ಬಿಟ್ಟೇ ಬಿಟ್ಟಿದ್ದೆ. ಆದ್ರೆ ಸ್ವಲ್ಪ ದಿನ ಆದ ನಂತರ ಅವರೇ ಫೋನ್ ಮಾಡಿ ಹೇಳಿದ್ರು, ನೀವು ಹೇಳಿದ ಸೀಟನ್ನ ಅಡ್ಜಸ್ಟ್ ಮಾಡಿ ಕೊಡಿಸಿದ್ದೀರಿ ಅಂತ ಹೇಳಿದ್ರು. ನಿಜವಾಗಿ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಒಂದು ಮಗುವಿನ ಭವಿಷ್ಯ ಗೊಂಡಾಲ್ ಸರ್ ಕೈಯಲ್ಲಿ ಅದನ್ನ ಅವರು ಪರಿಪೂರ್ಣವಾಗಿ ಸಾಕಾರ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ. ನಿಮ್ಮೆಲ್ಲ ಈ ಶಾಲೆಯ ಮುಖಾಂತರ ಹೆಚ್ಚು ಕಡಿಮೆ ತುಂಬಾ ಜನ ಅನಾಥಾಶ್ರಮ ಅಂದ್ರೆ ತುಂಬಾ ಜನ ಬರ್ತಾರೆ. ಒಂದ್ಸಲ ಸರ್ ಹೇಳ್ಬೇಕು ಅಂತ ನಂತರ ನಿಮ್ಮೆಲ್ಲರ ಸಹಕಾರದಿಂದ ಸಾರ್ವಜನಿಕ ಜೀವನದಲ್ಲಿ ನಮಗೆ ಕೂಡ ಕೆಲಸ ಮಾಡಲಿಕ್ಕೆ ನೀವು ಸಹಕಾರ ಮಾಡಿದ್ದೀರಿ. ಎಲ್ರಿಗೂ ಒಳ್ಳೆಯದಾಗಲಿ ಈ ಸಂದರ್ಭದಲ್ಲಿ ಆರಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ. ಶಾಲಾ ಹಳೆಯ ನೆನಪುಗಳ ಮೇಲೆ ಹಾಕುತ್ತಾ ಪ್ರೇರಣೆಯ ಮಾತುಗಳನ್ನಾಡಿದ ಶ್ರೀ ಸತೀಶ್ ಕುಂಪಲ ಇವರಿಗೆ ಎಲ್ಲರ ಪರವಾಗಿ ನಾನು ಧನ್ಯವಾದ ಮಾಡ್ತೀನಿ. ನಮ್ಮ ಶಾಲಾ ವಿದ್ಯಾರ್ಥಿ ಕೂಡ ಇವರಿಗೆ ಶಾಲಾ ಪರವಾಗಿ ಧನ್ಯವಾದ. ಪರಿಜ್ಞಾನ ವಿದ್ಯಾಲಯದ ಮುಖ್ಯ ಶಿಕ್ಷಕಿಯಾದ ಶ್ರೀಮತಿ ರಂಜಿತಾ ಜೋಶಿ ಕೂಡ ಅವರ ಸಹಕಾರಕ್ಕೆ ಶಾಲಾ ಪರವಾಗಿ ಧನ್ಯವಾದ. ವಿದ್ಯಾರ್ಥಿನಿ ಕುಮಾರಿ ಚೈತ್ರ ಕೂಡ ಧನ್ಯವಾದ. ನಮ್ಮ ಕಾರ್ಯಕ್ರಮವನ್ನು ಸುಂದರವಾಗಿ ಸೆರೆ ಹಿಡಿದ ಹೊಸಪುರ ಮಾಧ್ಯಮಕ್ಕೂ